ವೀಕ್ಷಕರ ನಮಸ್ತೆ. ನಮ್ಮ ಕುಡ್ಲ ವಾಹಿನಿಯ ಪ್ರೈಮ್ ಡಿಬೇಟ್ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಲಕ್ಷಾಂತರ ಜನ ವೀಕ್ಷಕರು ಆ ಕಾರ್ಯಕ್ರಮದಲ್ಲಿ ವೀಕ್ಷಕರಾಗಿ ನಮ್ಮಗಳಿಗೆ ತಾವೆಲ್ಲರೂ ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಿರಿ. ಪ್ರತಿ ಬಾರಿಯೂ ಕೂಡ ನಮ್ಮ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ವಸ್ತುನಿಷ್ಠ ವರದಿಯನ್ನು, ಪ್ರಾಮಾಣಿಕತೆಯನ್ನು, ಬದ್ಧತೆಯನ್ನು, ಜರ್ನಲಿಸಮ್ ಎಥಿಕ್ಸ್ಗಳನ್ನು ನಾವು ಪಾಲನೆ ಮಾಡಿಕೊಂಡು ಪ್ರತಿ ಬಾರಿಯೂ ಕೂಡ ಆ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಅದಕ್ಕೆ ಸಂಪೂರ್ಣವಾಗಿರುವಂತಹ ರೀಸನ್, ಅದಕ್ಕೆ ಸಂಪೂರ್ಣವಾಗಿರುವಂತಹ ನಮಗೆ ಸಿಕ್ಕಿರುವಂತಹ ರಿಸಲ್ಟ್ ತಮ್ಮಿಂದ. ಯಾಕಂದರೆ ಪ್ರತಿ ಬಾರಿ ಕೂಡ ಪ್ರೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಅಪಾರ ವರ್ಗದ ವೀಕ್ಷಕರಿದ್ದೀರಿ. ಎಲ್ಲೂ ಕೂಡ ಇಷ್ಟರವರೆಗೆ ಪ್ರೈಮ್ ಡಿಬೇಟ್ ಕಾರ್ಯಕ್ರಮ ಒಂದು ವರ್ಗದ ಕಾರ್ಯಕ್ರಮ ಅಥವಾ ಒಂದು ವಿಚಾರದ ಕಾರ್ಯಕ್ರಮ ಅಂತದ್ದು ಇಷ್ಟರವರೆಗೆ ಆಗಿಲ್ಲ. ಇದಕ್ಕೆ ಸಂಪೂರ್ಣವಾಗಿರುವಂತಹ ನಮ್ಮ ಕರಾವಳಿ ಕರ್ನಾಟಕದ ಇಡೀ ನಮ್ಮ ಜನರು, ವೀಕ್ಷಕರು ತಾವೆಲ್ಲರೂ ಕೂಡ ಸಾಕ್ಷಿ. ಯಾಕೆ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಬಂದಾಗ, ಮೊನ್ನೆ ನಡೆದಿರುವಂಥ ಒಂದು ಕಾರ್ಯಕ್ರಮ ಕಾಂತಾರ ಕೋಲಾಹಲ ಅನ್ನುವಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಕೀಲೆ ಆಗಿರುವಂತಹ ಸಹನಾ ಕುಂದರ್ ಅವರು, ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ದೀಪು ಶೆಟ್ಟಿಗರವರು, ಜೊತೆಗೆ 1001 ದೈವಗಳು ಪುಸ್ತಕಗಳನ್ನು ಬರೆದಿರುವಂತಹ ಸಂಶೋಧಕಿ, ಲೇಖಕಿ ಡಾಕ್ಟರ್ ಲಕ್ಷ್ಮೀ ಪ್ರಸಾದ್ ಮೇಡಮ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹೀಗೆ 3 ಅತಿಥಿಗಳು ಆ ಕಾರ್ಯಕ್ರಮದಲ್ಲಿ ಪ್ಯಾನೆಲ್ ಡಿಸ್ಕಷನಲ್ಲಿ ಪ್ಯಾನಲಿಸ್ಟ್ಗಳಾಗಿ ಆಗಮಿಸಿದರು. ಯಾಕಂದರೆ ನಮ್ಮ ಚಾನಲ್ ಅಧಿಕೃತವಾಗಿ ಕರೆದಿರುವಂತಹ ಪ್ಯಾನಲಿಸ್ಟ್ಗಳು ಅವರುಗಳು. ಆ ಸಂದರ್ಭ ಅನೇಕ ಕರೆಗಳು ಬರುತ್ತೆ. ದಯಾನಂದ್ ಕತ್ತಲ್ ಸರ್ ಅವರು ಅವರ ಮೇಲಿನ ಆಪಾದನೆಯನ್ನು, ಅಂದರೆ ಅವರ ಮೇಲೆ ಬಂದಿರುವಂತಹ ಒಂದು ವಿಚಾರವನ್ನು ಅವರು ಪ್ರಸ್ತಾಪಿಸಿದರು. ಆ ಸಂದರ್ಭ ಕತ್ತಲ್ ಸರ್ ಅವರು ಮಾತಾಡಿದಂತಹ ಪದ ಬಳಕೆಯ ಬಗ್ಗೆ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ. ನೇರವಾಗಿ ಆ ವಿಚಾರವನ್ನು ನಾನು ಹೇಳ್ತೀನಿ. ಕತ್ತಲ್ ಸರ್ ಅವರು ಮಾತಾಡಿದಂತಹ ಪದ ಬಳಕೆಯ ಮೇಲೆ ನೇರವಾಗಿ ನಮ್ಮ ಖಂಡನೆ ಇದೆ, ನಮ್ಮ ಕುಡ್ಲ ವಾಹಿನಿಯ ಖಂಡನೆ ಇದೆ. ಜೊತೆಗೆ ನಾಟ್ ಓನ್ಲಿ ನಮ್ಮ ಕುಡ್ಲ ವಾಹಿನಿ, ಪ್ರತಿಯೊಬ್ಬರ ಖಂಡನೆ ಇದೆ. ಯಾಕಂದರೆ ಅಂತ ಬಂದಾಗ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಆ ಮಾಧ್ಯಮಗಳಲ್ಲಿ ಎಲ್ಲೂ ಕೂಡ ಪ್ಯಾನೆಲ್ ಡಿಸ್ಕಷನಲ್ಲಿ ಆಗಿರುವಂತಹ ಪ್ಯಾನಲಿಸ್ಟ್ಗಳು ಮಾತಾಡಿದ ವಿಚಾರಗಳಿದ್ದರೆ ನಮಗೆ ನೇರವಾಗಿ ಅಲ್ಲಿ ಗೊತ್ತಾಗುತ್ತೆ. ಆದರೆ ಇಲ್ಲಿ ಕೆಲವು ಟೆಕ್ನಿಕಲ್ ಇಶ್ಯೂಸ್ಗಳಿರುತ್ತೆ. ಆ ಸಂದರ್ಭ ದಯಾನಂದ್ ಕತ್ತಲ್ ಸರ್ ಅವರು ಮಾತಾಡಿದಂತಹ ಒಂದು ಮಾತು, ಪದ ಬಳಕೆ ಬಹಳಷ್ಟು ನೋವು ತಂದಿದೆ. ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಂತಹ ಮಾತನ್ನು ಅವರು ಮಾತಾಡ್ತಾರೆ ಅನ್ನೋದು. ಯಾಕಂದರೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಬಂದಾಗ ದೈವ ನರ್ತಕರು, ಜೊತೆಗೆ ತಿಳಿದವರು, ಅವರು ಆ ರೀತಿಯ ಪದ ಬಳಕೆ ಮಾಡ್ತಾರೆ ಅನ್ನೋದು ನಮ್ಗಳಿಗೆ ಗೊತ್ತಿರಲಿಲ್ಲ. ಸೊ ಹಾಗಿದ್ದಾಗ ಅವರ ಕಾಲ್ಗಳನ್ನು ಬಹಳಷ್ಟು ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಬೇಕು ಅನ್ನುವಂಥ ವಿಚಾರಗಳ ನಡುವೆಯೂ ಕೂಡ ಇಲ್ಲಿ ಗದ್ದಲಗಳಿತ್ತು, ಸ್ಟುಡಿಯೋಗಳಲ್ಲಿ ಗದ್ದಲಗಳಿತ್ತು, ಗಲಾಟೆಗಳಾಗ್ತಾ ಇತ್ತು ಚರ್ಚೆಯಲ್ಲಿ. ಜೊತೆಗೆ ಒಂದು ಕಡೆಯಲ್ಲಿ ನಮ್ಮ ಇ ಪಿ ಅಂತ ಹೇಳ್ತೀವಿ, ಈ ಕಿವಿಯಲ್ಲಿ ಇ ಪಿ ಇರುತ್ತೆ, ಇನ್ನೊಂದು ಕಡೆಯಲ್ಲಿ ನಮ್ಗಳಿಗೆ ಟೆಕ್ನಿಕಲ್ ಅಡ್ವೈಸ್ಗಳು ಆಗ್ತಾ ಇರುತ್ತೆ ಒಳಗಿಂದ. ಸೊ ಆ ನಿಟ್ಟಿನಲ್ಲಿ ಕೆಲವು ವಿಚಾರಗಳು, ಅಂದರೆ ಅವರು ಮಾತಾಡಿದಂತಹ ಸಂದರ್ಭಗಳಲ್ಲಿ ಪದ ಬಳಕೆಯ ಬಗ್ಗೆ ಸರಿಯಾಗಿ ಸೂಕ್ಷ್ಮವಾಗಿ ಅರಿವಿಗೆ ಬರಲಿಲ್ಲ. ತದನಂತರ ಡಿಸ್ಕಷನ್ ಮುಗಿದ ಮೇಲೆ ಈ ರೀತಿಯ ಪದ ಬಳಕೆ ಆಗಿದೆ ಅನ್ನೋದು ನಮ್ಗಳಿಗೆ ಗೊತ್ತಾಗಿದೆ. ನೇರವಾಗಿ ಆ ಒಂದು ವಿಚಾರಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಸಂಪೂರ್ಣವಾಗಿ ಕ್ಷಮೆ ಇರಲಿ ಆ ಒಂದು ವಿಚಾರಕ್ಕೆ. ಯಾಕಂದರೆ ಪ್ರತಿ ಬಾರಿಯೂ ಕೂಡ ನಮ್ಮ ಕುಡ್ಲ ವಾಹಿನಿಯ ಪ್ರೈಮ್ ಡಿಬೇಟ್ ಕಾರ್ಯಕ್ರಮ ಬದ್ಧತೆಯಿಂದ ಜವಾಬ್ದಾರಿಯುತ ಸ್ಥಾನದಲ್ಲಿ ನಮ್ಮ ಸಮಾಜದಲ್ಲಿ ಗುರುತಿಸಿಕೊಂಡಿರುವಂಥ ಕಾರ್ಯಕ್ರಮ. ಹಾಗಿದ್ದಾಗ ಇಂತಹ ಪದ ಬಳಕೆಗೆ ನೇರವಾಗಿ ನಮ್ಮ ಖಂಡನೆ ಇದೆ. ಆ್ಯಂಡ್ ಕತ್ತಲ್ ಸರ್ ಅವರು ಈ ರೀತಿಯ ಪದ ಬಳಕೆಯನ್ನು ಮಾಡಲೇಬಾರ್ದಿತ್ತು, ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಆ ಒಂದು ವಿಚಾರಕ್ಕೆ ಕ್ಷಮೆ ಇದೆ. ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ನಾವುಗಳು ಕ್ಷಮೆ ಕೇಳ್ತಾ ಇದ್ವಿ. ಯಾಕಂತ ಬಂದಾಗ ಅದು ಅವರವರ ವೈಯಕ್ತಿಕ ವಿಚಾರಗಳು, ಅವರವರ ವೈಯಕ್ತಿಕ ವಿಚಾರಗಳಲ್ಲಿ ಅವರುಗಳು ಮಾತಾಡಿರುವಂಥದ್ದು. ಸೊ ಹಾಗಿದ್ದಾಗ ನಾವುಗಳು ಅದಕ್ಕೆ ಜವಾಬ್ದಾರಿಗಳಾಗಿರಲ್ಲ. ಜೊತೆಗೆ ಅವರು ಮಾತಾಡಿರುವಂತಹ ಅಸಭ್ಯ ಪದ ಬಳಕೆ, ಅದಕ್ಕೆ ನಮ್ಮ ಖಂಡನೆ ಇದೆ, ಜೊತೆಗೆ ನಮ್ಮ ಕ್ಷಮೆ ಇದೆ ಅಂತ ಹೇಳ್ತಾ ದಯಮಾಡಿ ಕ್ಷಮಿಸಿ. ಈ ಒಂದು ವಿಚಾರದಲ್ಲಿ ಯಾವತ್ತೂ ಕೂಡ ನಮ್ಮ ಕುಡ್ಲ ವಾಹಿನಿ ಪ್ರತಿ ಬಾರಿ ಕೂಡ ಜರ್ನಲಿಸಮ್ ಎಥಿಕ್ಸನ್ನು, ಜೊತೆಗೆ ಮಾಧ್ಯಮದಲ್ಲಿ ಸಮಾಜದಲ್ಲಿ ಜವಾಬ್ದಾರಿಯುತ ಮಾಧ್ಯಮವಾಗಿ ಇರಬೇಕು ಅನ್ನುವಂಥದ್ದು ನಮ್ಮ ಆಶಯ. ಜೊತೆಗೆ ನಾವು ಇದ್ದೇ ಇರ್ತೀವಿ ಅನ್ನುವಂಥದ್ದು, ನಾವು ನಂಬಿರುವಂತಹ ದೈವ ದೇವರುಗಳ ಮೇಲೆ ನಮ್ಗಳಿಗೆ ನಂಬಿಕೆ ಇಟ್ಟು ಮಾಡಿದಂತಹ ಕಾರ್ಯಕ್ರಮ. ಜೊತೆಗೆ ನಾವು ನಂಬಿರುವಂತಹ ದೈವ ದೇವರುಗಳು ಯಾವತ್ತೂ ಕೂಡ ಸತ್ಯದ ದಾರಿಯಲ್ಲಿ ಹೋದವರಿಗೆ ಇದ್ದೇ ಇರ್ತಾರೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಮತ್ತೊಮ್ಮೆ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀವಿ. ಆ ಒಂದು ಅಸಭ್ಯ ಪದ ಬಳಕೆಗೆ ನಮ್ಮ ನೇರವಾಗಿ ಖಂಡನೆ ಇದೆ. ಅದಕ್ಕೂ ನಮ್ಮ ಚಾನಲಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಪ್ಯಾನಲ್ ಇರುವಂತಹ ಅತಿಥಿಗಳಿಗೆ ಯಾವತ್ತೂ ಕೂಡ ಗೌರವ ನಾವು ಕೊಟ್ಟೆ ಆ ಅತಿಥಿಗಳನ್ನು ಕರೆಯುವಂಥದ್ದು. ಅವರ ಅಭಿಪ್ರಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದಕ್ಕೆ ಮುಕ್ತವಾಗಿರುವಂಥ ಅವಕಾಶವನ್ನು ಪ್ರತಿ ಬಾರಿ ನಮ್ಮ ಕುಡ್ಲ ವಾಹಿನಿ ಕೊಡುತ್ತೆ. ಸೊ ಆ ನಿಟ್ಟಿನಲ್ಲಿ ಆಗಿರುವಂತಹ ಒಂದು ಅವಾಂತರ, ಜೊತೆಗೆ ಈ ಗದ್ದಲಗಳ ನಡುವೆ ಕೇಳದೇ ಇರುವಂತಹ ಪದ ಬಳಕೆ, ಇದೇನೇ ಇರಲಿ, ಮನುಷ್ಯ ಅಂತ ಬಂದಾಗ ತಪ್ಪುಗಳಾಗುತ್ತೆ. ಕ್ಷಮೆ ಕೇಳುವಂಥದ್ದು ಮನುಷ್ಯನ ಧರ್ಮ. ಜೊತೆಗೆ ಕ್ಷಮೆ ಇರಲಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಲ್ಲೂ ಕೂಡ ನಾವು ಕ್ಷಮೆಯನ್ನು ಕೇಳ್ತೀವಿ. ಧನ್ಯವಾದಗಳು ಎಲ್ರಿಗೆ.